ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನನ್ನ ಮಮ್ಮಿ ಜೊತೆ ಸೇರ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಏನಪ್ಪಾ ಅಂದ್ರೆ ಈ ಗೇಮ್ ಅಲ್ಲಿ ನಾನ್ ಸೋಲ್ತೀನ ಅಮ್ಮ ಸೋಲ್ತಾನ ಅಂತ ನೋಡ್ಬೇಕು. ಅಂಡ್ ವೆರಿ ಇಂಟ್ರೆಸ್ಟಿಂಗ್. ಸೋಲೋದಾ ವಿನ್ ಆಗೋದಾ? ಓಕೆ, ಸೊ ಗೇಮ್ ಏನಪ್ಪಾ ಅಂದ್ರೆ ಇದ್ರಲ್ಲಿ ಏನೋ ಇಡ್ತೀವಿ, ಅದನ್ನ ಕಣ್ಣು ಮುಚ್ಚಿಡ್ತೀವಿ, ಟಚ್ ಮಾಡ್ಬಿಟ್ಟು ಗೆಸ್ ಮಾಡ್ಬೇಕು ಏನು ಅಂತ. ಓಕೆನಾ? ಇಟ್ಸ್ ಗೋನ್ ಬಿ ರಿಯಲಿ ಫನ್. ನೀವು ಅನ್ಕೊಂಡಿರಲ್ಲ ಆ ತರದ ಐಟಮ್ಸ್ ನಾನು ಯೋಚನೆ ಮಾಡಿದೀನಿ. ನಾನು ಕೂಡ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ಸೊ ಎಕ್ಸೈಟೆಡ್. ಸೊ ತಡ ಮಾಡ್ದೆ ಇವತ್ತಿನ ಈ ಒಂದು ಫನ್ ಚಾಲೆಂಜ್ ನ ಶುರು ಮಾಡೋಣ. ಸೊ ಮಮ್ಮಿ ಕಣ್ಣು ಮುಚ್ಚೋಣ ಅಂಡ್ ನಾನು ಒಂದು ಐಟಮ್ ನ ರೆಡಿ ಮಾಡ್ತೀನಿ. ಓಕೆನಾ? ಏನು ಕಾಣೋದಿಲ್ಲ. ಓಕೆ, ನಾನು ಹೋಗ್ಬಿಟ್ಟು ತರ್ತೀನಿ. ಓಕೆನಾ? ಫಸ್ಟ್ ಐಟಮ್ ಎಲ್ಲಿದೆ, ಸ್ವಲ್ಪ ಈಸಿ ಇರ್ಲಿ ಅಂತ. ಇದು ಗೆಸ್ ಮಾಡ್ಬೋದು ಅನ್ಕೋತೀನಿ. ಸೊ ಯಾ, ಓಕೆ. ಬೇಗ ಸ್ಮೆಲ್ ನೋಡಂಗಿಲ್ಲ. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3. ಕಾಫಿ ಪುಡಿ. ಹೇಗ್ ಗೊತ್ತಾಯ್ತು? ಗೊತ್ತಾಯ್ತು ನಂಗೆ. ಎಂತ ಪುಡಿ ಸ್ಮೆಲ್? ಅಮ್ಮ ಸ್ಮೆಲ್, ಅಮ್ಮ ಚೀಟಿಂಗ್. ಯಾಕೆ ಸ್ಮೆಲ್? ತೂತರಿ ಓದಿದ್ದು ಜೇನು. Oh shit. Oh shit. ಅಡ್ಗೆ ಐಟಮ್ ಇಟ್ಟಿದ್ದಾರೆ ಅಮ್ಮ. ನನಗೆ ನಿಜವಾಗ್ಲೂ ಇದು ಕಷ್ಟ ಇದೆ. ಚೀಟಿಂಗ್. ಸರಿ, ಅಮ್ಮನ್ಗೆ 1 ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಎಲ್ಲಾರು. ಮೆಂತೆ. 3 ಚಾನ್ಸ್ ಪ್ಲೀಸ್. ಅರ್ಧ ಬೇಳೆ. ಅಮ್ಮ ಪ್ಲೀಸ್ ಅಮ್ಮ. ಅಲ್ಲ ಅಲ್ಲ, ಕ್ಲೂ ಕೊಡ್ತೇನೆ. ಬೇಳೆ. ಅಲ್ಲ ಅಲ್ಲ, ಕ್ಲೂ. ಮೂಗುದಾಲು. ಪಾಯಿಂಟ್ ಇಲ್ಲ. ನೆಕ್ಸ್ಟ್ ಐಟಮ್ ಇಲ್ಲಿದೆ. ಇದೇನು ಈಸಿ ಇರಲ್ಲ. ಓಕೆ, ನೋಡಿ ನನ್ನ ಮಗಳು. ಹೆಂಗೆ ನಾವು ಗೆಸ್ ಮಾಡ್ಬೇಕು. ಶಾಂಪೂ. ಅಲ್ಲ. ಅಲ್ಲ. ಸೆಕೆಂಡ್ ಚಾನ್ಸ್. ಓಕೆ, ಗೊತ್ತಾಯ್ತು ಗಮ್ಮಂದು. ಮುಸಂಬಿ, ದ್ರಾಕ್ಷಿ. ಛೀ, ನಂಗೆ ಅಸಹ್ಯ ಆಗುತ್ತೆ. ಓಯ್ಲು ಟೊಮ್ಯಾಟೊ. ನಾನೇನು ಅಷ್ಟೊಂದು ಸ್ಮಾರ್ಟ್ ಇಲ್ವಾ? ನಾನು ಅಡ್ಗೆ ಮಾಡ್ತೀನಿ. ಇದು ಟೊಮ್ಯಾಟೊ. ನಾನು ಆಕ್ಚುಲಿ ಆಪಲ್ ಅಂತ ಅನ್ಕೊಂಡೆ. ಹತ್ರ ಬಂದಿದ ತಕ್ಷಣ ಆಪಲ್ ಬಿತ್ತು ಅಂತ ಸಕ್ಕತ್ತ ಶಬ್ದ ಆಯ್ತು. ಇಲ್ಲಿದೆ ಈ ಐಟಮ್. ಕಾಣಿಸ್ತಾ ಇದೆಯಾ? ಓಕೆ, ಸೊ ಅಮ್ಮಂಗ್ ಟಚ್ ಮಾಡಕ್ ಹೇಳೋಣ. ಚಾಕ್ಲೇಟ್. ಅವಾಗಿಂದ ಸುರಿತಾರೆ, ಬರೀ ಸುರಿಯೋದು. ನನ್ ಟರ್ನ್.
ರವೆ, ಆಹಾ, ಉಪ್ಪು, ಇಲ್ಲ. ಸ್ಮೆಲ್. ಉಪ್ಪು. ಈಜಿ ಉಪ್ಪೆ. ನಾನ್ ಬಂದೆ. ಹೌದಾ ಬಂದ್ಯಾ? ಏನು ತಂದೆ? ಐಟಮ್ ಕಾಣಿಸ್ತಾ ಇದೆಯಾ? ಹೆಂಗೆ ಚೆನ್ನಾಗಿದ್ಯಾ? ಇದನ್ನೀಗ ಅಮ್ಮ ಮುಟ್ಟಿ ಗೆಸ್ ಮಾಡ್ತಾರೆ, ಗೊತ್ತಾ? ಒಂದ್ಸತಿ ಮುಟ್ಟಿದ್ರೆ ಅಮ್ಮ ಬಿಡೋದಿಲ್ಲ. ಅಮ್ಮನ ಫೇವ್ರೆಟ್ ಇದು. ಇದು ಮೋಸ, ಅವ್ರು ಎಲ್ಲಾನು ಕಂಡು ಹಿಡಿತಾ ಇದ್ದಾರೆ. ಆಯ್ತಾ? ಆಯ್ತು ಹೇಳು. ಮುಲು 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 ಮುಲು. ಅಮ್ಮ. ಸಾಸಿವೆ, ಇಲ್ಲ, ಒಂದೋಯ್ತು. ರವ. ಇಲ್ಲ. ನಿಜ ಹೇಳ್ಬೇಕಮ್ಮ, ಸುಳ್ಳು ಬಂದ್ರೆ ಚಾನ್ಸ್. ಸತ್ಯನೇ ಅಂತ. ರವ ಹತ್ತು, ಸಾಸಿವೆ ಹತ್ತು, ಮಲಮಲ್ಲೆ ಪೂಜಾ. ಕಸಕಸೆ ಅದು ಚಿಕ್ಕ ಚಿಕ್ಕ ಮಾಡಿ. ಇದು ಅಂದ್ರೆ ಚಿಕನ್ಗೆಲ್ಲ ಹಾಕ್ತಾರಲ್ಲ, ಫ್ಲೇವರ್ಫುಲ್ ಆಗಿರುತ್ತೆ ಅಲ್ವಾ, ಚೆನ್ನಾಗಿರುತ್ತೆ ಅಂತ. ಇದು ಆಕ್ಚುಲಿ ನನಗೆ ಇನ್ನ ನೆನಪಿದೆ. ನನಗೆ ಇದನ್ನ ಅಮ್ಮ ಎಲ್ಲ ಹೇಳ್ತಾರೆ, ಬಟ್ ನನಗೆ ಜಾಸ್ತಿ ಇದ್ರ ಬಗ್ಗೆ ಒಂದು ಸಂದರ್ಭದಲ್ಲಿ ನನ್ನ ಅಪ್ಪಾಜಿ ಹೇಳಿರೋದು. ಇದು ಗಸಗಸೆ, ಇದನ್ನ ಒಂದ್ ಸ್ವಲ್ಪ ಮಟನ್ ಚಿಕನ್ಗೆ ಹಾಕಿದ್ರೆ ಚೆನ್ನಾಗಿರೋ ಟೇಸ್ಟ್ ಇರುತ್ತೆ ಅಂತ. ಆವತ್ತಿಂದ ನನಗೆ ಇದ್ರ ನೆನಪಿದೆ. ಹೆಂಗೆ ನಾವು ಗೌಡ್ರು ಹುಷಾರಿದ್ದಾರೆ. ಗೌಡ್ರು ಅಂತ ಗೌಡ್ರ ಅಲ್ಲ. ಅಮ್ಮ ಟಚ್, ಇದು ನನ್ನ ಯಾವ ಬಾಡಿ ಪಾರ್ಟ್? ಇದು ಯಾವ ಬಾಡಿ ಪಾರ್ಟ್? ಹಾ ಹಾ ಹಾ, ಓಕೆ ಓಕೆ. ಇದು ಟಂಗ್ ಟಂಗ್. ಓಕೆ. ಸೊ ಇವಾಗ ಐಟಮ್ ಇಲ್ಲಿದೆ, ಅಮ್ಮನ ಟಚ್ ಮಾಡ್ಸೋಣ. ಓ ದೇವರೇ, ಒಂದು ಕಷ್ಟ. ಎಲ್ಲಿ ಸಿಕ್ಕಿದ್ದು? ಹೆಂಗೆ ನಾವು ಇವಾಗ ನನ್ನ ಚಾನ್ಸ್. ನಾನು ಒಂದೇ ಪಾಯಿಂಟ್ ದೂರದಲ್ಲಿ ಇದ್ದೀನಿ. ಅಮ್ಮ ಬಟಾಣಿ. ಇದು ಬಟಾಣಿ. ನಮ್ಮನೇಲಿ ಪಲಾವ್ ಹಾಕ್ತಾರೆ, ನನಗೆ ಬೇಳೆ ಅಲ್ಲ ಇದು. ಕಾಣಿಸ್ತಾ ಇದೆಯಾ? ಇದನ್ನ ಇವಾಗ ಗೆಸ್ ಮಾಡ್ಬೇಕು. ನಗಿಂತದೆಲ್ಲ ತರುದು. ನೀರು, ಗಮ್ಮು, ಮೊಟ್ಟೆ. ಬೇಗ ಬೇಗ ಗೆಸ್ ಮಾಡ್ಬೇಕು. ಸಾಸ್ ಆಗಿತ್ತು. ಟೇಸ್ಟ್ ಮಾಡಿ ನೋಡಿ. ಸಾಸ್ ಮೆಣಸು.
ತಿಳಿದಿದ್ದು ತುಂಬಾ ಕಷ್ಟವಾದಂತಹ ತುಂಬಾ ಗಲೀಜವಾದಂತಹ ವಸ್ತು ಅಂದ್ರೆ ಇದೆ 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 ಹುಳಿ. ಇವ್ರ ದಿನಾಲ ಅಭ್ಯಾಸ ಇದೆಯಲ್ಲ, ಹಿಂಗೆ ಹಿಂಗೆ ಮಾಡಿ ಹುಳಿ ಹುಳಿ ಅಂತಾರೆ. ಹುಳಿ ಹುಳಿ ಹುಳಿ. Oh shit, this is Maida hit or Godi hit, dude. 2 option completed. ಮೈದಾ ಗೋಧಿ. ಯಾವುದು ಅಲ್ಲ. ಅದು ಅತ್ತೆ ಅಮ್ಮ ಕರೆಕ್ಟ್ ಅತ್ತೆ. ಹ? ಬನ್ನಿ ಮಹಾರಾಣಿಯವರೇ, ನಿಮ್ಮ ಕೊನೆಯ ಐಟಮ್ನ ಪ್ರೀತಿಯಿಂದ ಮುಟ್ಟಿ. ನಿಮ್ಮ ಕೊನೆಯ ಐಟಮ್ ಟನ್ ಟನ್ ಟನ್. ಯಪ್ಪ. ರಾಮ. ಗೆಸ್ ಮಾಡಿ ಮಹಾರಾಣಿಯವರೇ. ಓ ದೇವರೇ. ಹೇಗಿದೆ ಫೀಲಿಂಗ್? ಹೇಗಿದೆ? ವೆರಿ ಬ್ಯಾಡ್. ಹೇಗೆ ಅನ್ನಿಸ್ತಾ ಇದೆ? ಗೆಸ್ ಮಾಡಕ್ಕಾಗತ್ತಾ ಇಲ್ವಾ? ಇಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ದು. ಹಾ ಕೋಲ್ಡ್. ಹಾ. ಸ್ಯಾಂಡ್ವಿಚ್ ಸ್ಪ್ರೆಡ್ ನಂದು. ಪ್ರತಿದಿನ ಇದನ್ನ ತಿಂತೀನಿ ನಾನು ಮನೆಯಲ್ಲಿ. ಗೆಸ್ ಮಾಡಕ್ಕೆ ಆಗಿಲ್ಲ ಅಂದ್ರೆ ನನ್ನ ಮೇಲೆ ಗಮನನೇ ಇಲ್ಲ ಅಂತ ಅರ್ಥ. ಪುಟ್ಟದ ಗಣಪತಿ ಗೊತ್ತುಂಟಾ? ಅಲ್ವಾ? ಲಾಸ್ಟ್ ಒಂದು ತುಂಬಾನೇ ಡಿಫಿಕಲ್ಟ್ ಆಗಿತ್ತು. ಇವಾಗ ಮಮ್ಮಿ ಟರ್ನ್. ಲಾಸ್ಟ್ ಒನ್. ಸೊ ನಾನು ಬಿಗ್ ಬಾಸ್ ಒಂದು ಡೈಲಾಗ್ ಹೇಳ್ತೀನಿ, ಅದು ಯಾರು ಅಂತ ಹೇಳ್ಬೇಕು. ಓಕೆನಾ? ಓಕೆನಾ? ಅಮ್ಮ ನಾನು ನೋಡ್ತಾ ಇದ್ವಲ್ಲ, ಸೊ ನನಗೆ ಗೊತ್ತಿರ್ಬೋದು. ಕಣ್ಮಣಿ ಪ್ಲೀಸ್, ಕಣ್ಮಣಿ ಒಂದೇ ಒಂದ್ಸತಿ ಸಾಂಗ್ ಹಾಕಿ ಕಣ್ಮಣಿ, ನಾಳೆ ಪ್ಲೀಸ್ 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 ಕಣ್ಮಣಿ ಪ್ಲೀಸ್ ಒಂದೇ ಒಂದ್ಸತಿ ಸಾಂಗ್ ಹಾಕಿ ಕಣ್ಮಣಿ, ಬಾಬುರು ಸಾಂಗ್ ಹಾಕಿ ಕಣ್ಮಣಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾರು? ಯಾರು? ಕಣ್ಮಣಿ ಪ್ಲೀಸ್, ನಾಳೆ ಒಂದಿನ ಒಂದೇ ಒಂದಿನ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬಾಬುರು ಕಾಯ್ತಾನೆ ಇದ್ದೀನಿ ಹಾಡ್ಗೆ ಪ್ಲೀಸ್ ಕಣ್ಮಣಿ. ಶಮಂತ್. ಇನ್ನೊಂದಿನೊಂದು ಯಾರು ಅಂತ ಅಮ್ಮ ಗೆಸ್ ಮಾಡ್ಲಿ. ಬಿಗ್ ಬಾಸ್ ನನಗ್ ಮಳೆನಲ್ಲಿ ಆಟ ಆಡ್ಲೇಬೇಕು, ಇವಾಗ್ಲೇ ಆಟ ಆಡ್ಬೇಕು. ಬಿಗ್ ಬಾಸ್ ತೆಗೀರಿ ಬಿಗ್ ಬಾಸ್ ಪ್ಲೀಸ್. ಬಿಗ್ ಬಾಸ್ ನಾನ್ ನಿಮ್ ಹತ್ರ ಟೂ ಬಿಟ್ಟಿದ್ದೀನಿ, ಮಾತಾಡಲ್ಲ. ನೀವು ನನ್ನ ಹತ್ರ ಮಾತಾಡಿಸ್ಬೇಡಿ. ಯಾರಿದು? ಶಿವಪುಂಜ. ಎಸ್. ಇನ್ನೊಂದು ನಾನು ಇವಾಗ ಒಂದು ಜೋಕ್ ಹೇಳ. ಒಂದು ಇರುವೆ ಇದೆ, ಒಂದು ಆನೆ ಇದೆ. ಇರುವೆ ಹೋಗ್ತಾ ಇದೆ, ಆನೆ ಬರ್ತಾನೆ ಇದೆ. ಯಾರ್ದಿದು ಈ ತರ ಜೋಕ್ಸ್ ಎಲ್ಲ? ನಿಜ ಗೊತ್ತಲ್ಲ. ಸನ್ನಿಧಿ. ಎಸ್. ವೈಷ್ಣವಿ ಅವ್ರು. ವೈಷ್ಣವಿ ಗೌಡ. ಇನ್ನೊಂದು ಬೇಗ ಬಾ ಮಂಜ, ಬೇಗ ಬಾ. ನೀನ್ ಅವ್ರ ಜೊತೆ ಎಲ್ಲ ಹೋಗ್ತೀಯ ಮಾತಾಡೋಕೆ, ನನ್ ಜೊತೆನೆ ಬರಲ್ಲ. ದಿವ್ಯಾ ಸುರೇಶ್. ನಿನ್ ಬಗ್ಗೆ ಎಲ್ಲಾನು ಗೊತ್ತು. ಒಂದ್ ಪೀಸ್ ಮೊಟ್ಟೆ ತಿಂದಿದ್ದಕ್ಕೆ ಇಷ್ಟೊಂದು ಮಾತಾಡ್ತೀರಾ ನೀವೆಲ್ರು? ಯಾಕೆ ನಾನು ಒಬ್ನೇ ಮೊಟ್ಟೆ ತಿನ್ನೋದಿಲ್ಲಿ? ನೀವ್ ಯಾರು ಮೊಟ್ಟೆ ತಿಂದೇ ಇಲ್ವಾ? ನಾನ್ ಯಾಕೆ ಮೊಟ್ಟೆ ಕಳ್ಳ ಅನ್ನೋ ಪಟ್ಟ ತಗೋಬೇಕು? ಎಸ್. ಪ್ರಶಾಂತ್ ಸಂಬಂಧಿ ಅವರು. ಹೆಂಗೆ? ಓಕೆ ಫೈನಲ್ ಲಾಸ್ಟ್ ಐಟಮ್. ಸಾರಿ ಲಾಸ್ಟ್ ಐಟಮ್ ಬೇಗ ಬರ್ಲಿ. ಬೇಗ ಬಾ ಅಮ್ಮ. ಬೈದಿಟ್ಟು ತಿರ್ತುಂಟು. ಪ್ಲೀಸ್ ಅಮ್ಮ. ಹುಚ್ಚುಂಡು ಬೆಲ್ಲ. ಭಯ ಅನ್ಸುತ್ತೆ. ಎಷ್ಟು ಭಯ ಆಯ್ತು ಗೊತ್ತಾ? ಓ ಪಾಪ. ಈ ಕಣ್ಣೆ ಮುಚ್ಚೆ ಆಟ ಮುಗ್ದೋಯ್ತು ಇವತ್ತಿಗೆ. ಹೇಗನ್ನಿಸ್ತು ಆಟ? ನೋಡ್ಬೇಕು ನಿಮ್ ಕೈಯಲ್ಲಿದ್ದೆ ಹೇಗಿತ್ತು ಆಟ ಅಂತ. ಎಸ್. ನೀವ್ ಇಷ್ಟೊಂದ್ ಜನ ವಿಡಿಯೋಸ್ ನೋಡ್ತೀರಾ. ಅಮ್ಮನೂ ಹೇಳ್ತಾರೆ ವಿಡಿಯೋಸ್ ಜಾಸ್ತಿ ಜನ ನೋಡ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಕಮ್ಮಿ ಆಗಿದೆ.
ಸೊ ಏನ್ ಮಾಡ್ಬೇಕು? ಜಾಸ್ತಿ ಸಬ್ಸ್ಕ್ರೈಬ್ ಮಾಡ್ಬೇಕು. ಹೇಗ್ ಮಾಡ್ಬೇಕು? ಒತ್ತಬೇಕು. ನಿಮ್ ಫೋನ್ ಅಲ್ಲಿ ಆ ರೆಡ್ ಕಲರ್ ಆಪ್ಷನ್ ಇದೆಯಲ್ವಾ, ಅದನ್ನು ಪಟ್ ಅಂತ ಒತ್ತಬೇಕು. ಎಸ್. ಸೊ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. Bye.